ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋಗಿ ನಾಪತ್ತೆಯಾಗಿದ್ದ ಕಾರ್ಕಳದ ಅನಂತಕೃಷ್ಣ ಪ್ರಭು ಇದೀಗ ಪತ್ತೆಯಾಗಿದ್ದಾನೆ. 2012ರ ಡಿಸೆಂಬರ್ 6ರಂದು ಪ್ರಭಾಕರ ಪ್ರಭು ಎಂಬವರ ಮಗ ಅನಂತಕೃಷ್ಣ ಪ್ರಭು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಂಡ್ಕೂರು ಪ್ರಥಮ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದವರು ವಾಪಸ್ಸು ಮನೆಗೆ ಬಾರದೆ ಕಾಣೆಯಾಗಿದ್ದ. ಈ ಬಗ್ಗೆ ಅವರ ತಂದೆ ನೀಡಿದ ದೂರಿನಂತೆ ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖಾ ತಂಡ ಈತ ಬೆಂಗಳೂರಿನಲ್ಲಿರುವುದನ್ನು ಪತ್ತೆ ಹಚ್ಚಿದೆ. ಸುಮಾರು 13 ವರ್ಷಗಳಿಂದ ಪತ್ತೆಯಾಗದೇ ಇರುವ ಹಳೆ ಪ್ರಕರಣವನ್ನ ಇದೀಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಿಮ್ಮೆಲ್ಲರ ಕಾರ್ಯದಿಂದ ಧನ್ಯವಾದಗಳು. ನಮಗೆ ಅದು ವಿಷಯ ಎಂದು ಗೊತ್ತಿರಲಿಲ್ಲ. ನಮಗೆ ನಮ್ಮ ಪರಮೇಶ್ವರನೇ ಇದ್ದರು ಅವರು. ಅದಕ್ಕೆ ನಾವು ಮಂಗಳೂರಿಗೆ ಹೋಗುವ ವ್ಯವಸ್ಥೆ ಮಾಡಬೇಕಾದ್ರೆ ಬಸ್ 7 ಗಂಟೆಗೆ ಮುಟ್ತದೆ ಅಂತ ನಾವು 6 ಕಾಲಕ್ಕೆ ಇಲ್ಲಿಂದ ಹೋಗಿ ಕಟೀಲಿಗೆ ಕೈ ಮುಗಿದು ಕಟೀಲಿ ಹೇಳಿದ್ರು ದೇವರು ಪ್ರಾರ್ಥನೆ ಮಾಡಿ ಸಿಗ್ತಾನೆ ಅಂತೇಳಿ. ಅಲ್ಲಿ ಪ್ರಾರ್ಥನೆ ಮಾಡಿ ಸೀದಾ ಮಂಗಳೂರು ಹೋದೆವು. ಮಂಗಳೂರಲ್ಲಿ ವೆಂಕಟೇಶ್ವರ ದೇವಸ್ಥಾನ ಕಾರ್ ಸ್ಟ್ರೀಟ್ ಅಲ್ಲಿ ಆ ದಿವಸ ಶನಿ ಪೂಜೆ ಇತ್ತು, ಶನಿವಾರ ದಿವಸ. ಅಲ್ಲಿ ಎಲ್ಲ ಇಲ್ಲಿ ಊಟ ಮೀನು ಹೋಗಿದ್ದಾರೆ ನೋಡೋದು. ಮತ್ತೆ ಗವರ್ಮೆಂಟ್ ಬಗ್ಗೆ ಟೀಮ್ ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ವಸಂತ ಬಂಗೇರ್ ಇರುವಾಗ ವಸಂತ ಬಂಗೇರಿಂದ ನಾವು ಸುಮಾರು ಪ್ರಯತ್ನ ಪಟ್ಟೆವು. ಆದರೆ ಇಂಥ ದಕ್ಷ ಪೊಲೀಸ್ ಆಫೀಸರ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಮಗೆ ಅದೊಂದು ಆನಂದ ಬಾಷ್ಪದಿಂದ ನಾನು ಹೇಳಿದೆ. ನಮಗೆ ಸಂತೋಷ ಆಗಿದೆ. ಪೊಲೀಸರು ಮನಸ್ಸು ಮಾಡಿದ್ರೆ ಯಾರನ್ನು ಹುಡ್ಕೊಳ್ಬಹುದು. ಮತ್ತೆ ದೇವರ ಮೇಲೆ ಒಂದು ವಿಶ್ವಾಸ ಇಟ್ಟರೆ ಇಂಥ ಒಂದು ಮಗು ನಮಗೆ ಈ ಪ್ರೀತಿಗೆ ನಾವು ಯಾವಾಗಲೂ ನಮ್ಮ ಕುಟುಂಬದವರು ಚಿರಋಣಿ. ದೇವರೇ ಪೊಲೀಸರ ರೂಪದಲ್ಲಿ ಬಂದು ನಮಗೆ ಇವತ್ತು ನಾವು ಸಣ್ಣದಿಂದ ಒಟ್ಟಿಗೆ ಅವನು ರಜೆ ಸಿಕ್ಕಿದೆ ಅಂತ ಹೇಳಿದ್ರೆ ಏಪ್ರಿಲ್ 10ಕ್ಕೆ ರಜೆ ಸಿಕ್ಕಿದೆ ಅಂತ ಹೇಳಿದ್ರೆ ಏಪ್ರಿಲ್ 10ಕ್ಕೆ ಸಂಜೆ ಒಳಗೆ ಅವನು ನಮ್ಮ ಮನೆಗೆ ಬೆಳ್ತಂಗಡಿಗೆ ಬರ್ತಾ ಇದ್ದ. ಅವನು ಪುನಃ ಹೋಗುದು ಮೇ ಲಾಸ್ಟಿಗೆ, ನಾಳೆ ಶಾಲೆ ಸ್ಟಾರ್ಟ್ ಅಂತ ಹೇಳಿದ್ರೆ ಇವತ್ತು ಅವನು ಪುನಃ ಅವನು ಊರಿಗೆ ಹೋಗುದು. ಅಜ್ಜನ ಮನೆ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ. ನಾವೆಲ್ಲ ಒಟ್ಟೆ ಆಡಿಕೊಂಡಿದ್ದು 1 ವರ್ಷ ಗ್ಯಾಪ್ ನಮಗೆ ಮತ್ತೆ ಅವರಿಗೆ. ಆದ್ರೆ ಅವನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆವು ತುಂಬಾ. ಪ್ರತಿ ವರ್ಷ ಕೋಲ ಆಗ್ತದೆ ಮನೆಯಲ್ಲಿ. ಎಷ್ಟು ವರ್ಷ 13 ವರ್ಷ ಆಯ್ತು. 13 ವರ್ಷ ಆಯ್ತು. ನಂಗೆ 30 ವರ್ಷ, ಅವನು 29 ವರ್ಷ. 1 ವರ್ಷ ಗ್ಯಾಪ್ ನಮ್ಗೆ. ನಾವು ಯಾವತ್ತು ಈಗಲೂ ಕೂಡ ಆಟ ಆಡುವಾಗ ಆ ಒಂದು ಹಳೆ ನೆನಪುಗಳು ಇದು ನಮ್ಗೆ ಯಾವತ್ತೂ ಕಾಡ್ತಾ ಇತ್ತು.